ತೂಕ ಏರು ಹಾಕನಾಗ ಇನ್ನಿ ಮುಟ್ಟ ಹಾಕಿ ಬಿಡ್ತು ಜಾನೆ ಇನ್ನೊಟ್ಟಿ ಮೇಲೆ ಮುಟ್ಟನೆ ತೂಕ ಗೊತ್ತು ಒಂದ್ ವರ್ಷ ಏರೇ ಗೊತ್ತಾಗ್ಬೋದು ಬರ್ತೀರ 10,000 ಮಂದಿ ಗೊತ್ತಾವು ಏನ ತೂಕವಾ ಸುಧೀರಣ್ಣ ನ್ಯಾಯ ನ್ಯಾಯ ಅನ್ಪಣ ಸುಧೀರಣ್ಣ ನ್ಯಾಯ ತಪ್ಪದ ಪಾತ್ರ ನೋಡಿ ಪುತ್ತೂರು ನ್ಯಾಯ ಇರಲಿ ಗೊತ್ತಿಲ್ಲ ಅನ್ನ ಹಿರಿಯ ಗೌರವ ಹಿರಿಯ ದುಂಬಳ ಗೌರವ ಇನ್ನಿಗಳ ಗೌರವ ನಾನು ಸಮಿತಿ ಅಂತಾರೆ ಬಿಡ ಅಂದ್ರೆ ನಿಗಲಿತ್ತೆ ಬಾರಿ ಒಂದು ವಿಷಯ ಮಾನಸಿಕವಾಗಿ ಅವರು ಸ್ಟ್ರೆಸ್ ಆಗಿರುವಾಗ ಆ ರೀತಿ ಅವರನ್ನು ಎದುರಿಸಿದ್ದಾರೆ. ಇದೆಲ್ಲ ಹಟ್ಟಿ ದನದ ಹಟ್ಟಿ ದಾನವನ್ನು ಮಾಡಿ ಹಾಕಿದ್ದಾರೆ. ಇವರು ಬರೀ ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇರೋ ಅವರೇ ಹೇಳ್ತಾ ಇದ್ದಾರೆ ನೋಡಿ, ನಾನು ರಾಜಕೀಯದಲ್ಲಿ ಇಲ್ಲೇ ಇಲ್ಲ. ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಮೊನ್ನೆ ಎಲೆಕ್ಷನಲ್ಲಿ. ಇದು ಯಾರು ಏನು ಅಂತ ಹೇಳಿ ಗೊತ್ತಿಲ್ಲ. ಇವರು ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ. ನಾವು ಏನು ಅಂತ ಇಷ್ಟ ಒಂದು ನ್ಯಾಯ ದೊರಕಿಸಬೇಕು. ಅವರಿಗೆ ಒಂದು 5 ಲಕ್ಷದಲ್ಲಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕು. ಈ ರೀತಿಯ ವಿದ್ಯಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಆಗಬಾರ್ದು. ಹೊಡಿಬೇಕಾದ್ರೂ ಕೂಡ ಹೇಳ್ತಿದ್ರು, ಮೇಲಿಂದ ಪ್ರೆಷರ್ ಉಂಟು, ನಮಗೆ ಈ ಬ್ಯಾನರಲ್ಲಿ ಇರುವವರು ಯಾರು ಅಂತ ಗೊತ್ತುಂಟು ನಿಮಗೆ ಆ ಥರ ಎಲ್ಲ ಕೇಳ್ತಾ ಇದ್ರು. ನಮಗೆ 200-300 ಕಾಲ್ ಬರ್ತುಂಟು, ಕೂತ್ಕೊಳ್ಳಿಕ್ಕೆ ಬಿಡ್ತಿಲ್ಲ, ನಮ್ಮ ಮೇಲಿಂದನೇ ಪ್ರೆಷರ್ ಇದೆ ನಮ್ಮದು, ನಿಮಗೆ ಡಿಬೇಟ್ ಉಂಟು, ಆ ಥರ ಎಲ್ಲ ಹೇಳ್ತಾ ಇದ್ರು. ಮತ್ತು ಪರ್ಮಣ್ಣ ಬಂದಿದ್ದು ಆಮೇಲೆ, ಇಲ್ಲಾಂದರೆ ಬೆಳಿಗ್ಗೆ ತನಕ ಬಿಡ್ತಾ ಇರಲಿಲ್ಲ ಅಂತ ಕಾಣ್ತದೆ. ನಿಮ್ಮ ರಾಜ್ಯಾಧ್ಯಕ್ಷ ಇಲ್ಲಿ ತನಕ ಬರಲಿಲ್ಲ. ಇವರು ನಾವೆಲ್ಲ ಜನಸಂಘದಿಂದ ಕಾರ್ಯಕರ್ತರು ಎನ್ಕೌಂಟರ್ ಮಾಡ್ತಾರೆ, ರಿವಾಲ್ವರ್ ತೆಗೆದಿದ್ದಾರೆ ಇವರಿಗೆ. ಎರಡು ಅವಿನಾಶ್ ಬೇಕು ಅಂತ ಹೇಳಿ ಒಂದು ಅವಿನಾಶ್ ನಾನು ಹುಡುಕಿದ್ರು. ಇದುವರೆಗೂ MLA ಆಗಿದ್ದವರು ಕೂಡ ಬರಲಿಲ್ಲ ಇಲ್ಲಿಗೆ. ಇದುವರೆಗೂ MLA ಆಗಿದ್ದವರು ಕೂಡ ಇಲ್ಲಿಗೆ ಬರಲಿಲ್ಲ. ಕಾರ್ಯಕರ್ತರಿಗೆ ಧಿಕ್ಕಾರ ಅಂತ ಕೂತಿದೆ. ಅರುಣನಲ್ಲಿ ಬರ್ತಾನೆ ಹೊರಗೆ. 1 ಗಂಟೆ ರಾತ್ರಿ ಬೇರೆ ರೂಮಲ್ಲಿ ಹಾಕಿದ್ರು ಸರ್. ಸಪರೇಟ್ ಒಂದು ರೂಮಲ್ಲಿ ಹಾಕಿ ಸಂಘಟನೆಗೆ ಕೇಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ.
ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಬಳ್ಳಿಗಳಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತಾರೆ. ಅಲ್ಲ, ಈಗ ಯಾರು ಪ್ರತಿನಿಧಿದ್ದಾರೆ ಅವ್ರು ಮೊದಲು BJPಗೆ ವರ್ಕ್ ಮಾಡಿದವರು, ಪಕ್ಷಕ್ಕೆ ವರ್ಕ್ ಮಾಡಿ ಅದೇ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಇರುತ್ತೆ ನೆನಪಾರಿ. ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಹೀಗೆ ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ, ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು. ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು, ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡಿದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಲಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ ಇದೆ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಇಲ್ಲ, ರಾಜ್ಯಾಧ್ಯಕ್ಷರು ನಾನು ನಿನ್ನೆ ಮಾತಾಡಿದೆ. ಅವರು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈಗೇನು ಕಾರ್ಯನಿರ್ವಾಹಕ ಮುಖ್ಯಮಂತ್ರಿಗಳಿದ್ದಾರೆ. DG-IGP ಜೊತೆಗೆ ಮಾತಾಡ್ಯಾರ. ಅಧಿಕಾರಿಗಳ ಮೇಲೆ ಕ್ರಮ ತೊಗೋಬೇಕಂತ ಅವರು ಹೇಳಿನಂತ ಹೇಳಿದ್ರು. ನಾನು ಅವರು ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೋ ಅನ್ನೋದು ನನಗೂ ಈಗ ಬರುವಾಗೂ ಫೋನ್ ಮಾಡಿದ್ರು. ಆದರೆ ಒಟ್ಟಾರೆ ಇದು ನಮಗೆ ನೋತರ ಅಂತ, ಇದು ನಮಗೆ ತಲೆ ತಗ್ಗಿಸುವಂಥ,
ಯಾಕಂದರೆ ಅವರು ನಾವು ಯಾರೂ ಬೇರೆ ಬೇರೆ ಅಲ್ಲ, ಅವರು ಪಕ್ಷದ ಕಾರ್ಯಕರ್ತರು. ಕಾಲಾಂತರಗಳಿಂದ ಕೆಲವೊಂದು ನಿರ್ಣಯಗಳಿಂದ ಮನಸ್ಸಿಗೆ ನೋವಾಗಿರ್ತಾರೆ, ಸಹಜ ಇದೆ. ಚುನಾವಣೆಯಲ್ಲಿ ಟಿಕೆಟದಲ್ಲಿ ಆದ ಅಸಮಾಧಾನ ಇರ್ಬೋದು. ಇವತ್ತು ಅದಕ್ಕೂ ಗೌರವ ಕೊಡಬೇಕು. ಜನ ಇವತ್ತು ನಮ್ಮ ಅರುಣ್ ಕುಮಾರ್ ಅವರಿಗೆ ಹೆಚ್ಚಿನ ಮತ ಕೊಟ್ಟಿದ್ದಾರೆ ಅಂದರೆ ಅವ್ರ ಮೇಲೂ ಗೌರವ ಇದೆ ಅನ್ನೋವಂಥದ್ದನ್ನು ನಾವು ಯಾರೂ ನೆನಪಾರಬಾರ್ದು. ಅದನ್ನು ಪೂರ್ತಿ ಗಮನಕ್ಕೆ ಕೇಂದ್ರದವ್ರಿಗೆ ಬಂದಿದೆ. ಇದರದ್ದು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಒಳ್ಳೆಯ ರೀತಿಯಿಂದ ಪಕ್ಷ ಸ್ಪಂದನೆ ಮಾಡ್ತದೆ ನನಗೆ ಅನ್ನಿಸ್ತದೆ. ಈ ನಿಮ್ಮ ಅದರಲ್ಲಿ ಎರಡು ಮಾತು ತಾವು ಹೇಳಿದ್ದು ಸತ್ಯ ಇದೆ. ನಮ್ಮ ಜಗಳದಿಂದ ಕೆಲವೊಂದು ವೈಯಕ್ತಿಕ ಪ್ರತಿಷ್ಠೆಗಳಿಂದ ಆಗಿರೋದು. ಸುಮ್ಮನೆ ನಾನು ಹಾಗೆ ಈಗ ಟ್ಯಾಪಿ ಹಚ್ಚು ಕೆಲಸ ಮಾಡೋದಿಲ್ಲ. ಅದು ಆಗಿದ್ದನ್ನು ನಾವೆಲ್ಲ ಇನ್ನೂ ಮುಂದಿನ ದಿನಗಳು ಭಾಳ ಕಠಿಣ ಇದೆ ರಾಜ್ಯದಲ್ಲಿ. ಅದಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಇನ್ನೂ ಎಷ್ಟು ಕಾರ್ಯಕರ್ತರ ಮೇಲೆ ಹಲ್ಲೆ ಹಾಕ್ತದೋ, ಎಷ್ಟು ಹೀಗೇ ಅವರು ಪಾಕಿಸ್ತಾನ ಧ್ವಜ ಹಾರಿಸೋದು, ಪಾಕಿಸ್ತಾನ ಪರ ಘೋಷಣೆ ಕೊಡೋದು, ಭಗವಾ ಜೆಂಡಾದ ಮೊನ್ನೆ ಸಿರ್ಸಿ ಮಾರ್ಕಾಂಬ ದೇವಸ್ಥಾನದ ಹತ್ತಿರ ಮಾಡೋದಂತ ಇವೆಲ್ಲನೂ ಹೀಗೆ ಇನ್ನೂ ಅಧಿಕಾರ ಪ್ರಮಾಣ ವಚನ ತೊಗೊಂಡೆಲ್ಲ ಇದು ನಡೆದಿದೆ. ಇದು ಏನಾಗಿದೆ ಇದನ್ನು ಎಲ್ಲ ಕಡೆಯಿಂದ ಆತ್ಮಾವಲೋಕನ ಮಾಡ್ಕೋಬೇಕು, ಒಂದೇ ಕಡೆಯಿಂದ ಅಲ್ಲ, ಎಲ್ಲರ ಆತ್ಮಾವಲೋಕನ ಮಾಡ್ಕೋಬೇಕು. ಏನು ತಪ್ಪಿದ್ದೀವಿ ಅದನ್ನು ಒಂದು ಹೆಜ್ಜೆ ಹಿಂದೆ ಸರಿಬೇಕು. ತಪ್ಪಾಗಿದ್ದರೆ ಕ್ಷಮೆ ಬಿಡಬೇಕು, ಮುಂದೆ ಹೋಗ್ಬೇಕು ಅಷ್ಟೇ. ಈಗ ನೀವು ಅದು ವಿಡಿಯೋ ನೋಡಿದ್ದೀರಿ, ಅದರಲ್ಲಿ ಈರಯ್ಯ ಹಿರೇಮಠ ನೋವಾಗಿದೆ. ಕಿವಿ 2-3 ಹುಡುಗರಿಗೆ ಹಾಗೆ ಆಗಿದೆ. ಕಿವಿ ಇಲ್ಲಿ ಹೊರದ್ರಲ್ಲಿ ಇದು ನೋಡಿ ಕೊಡಿ. ಇವತ್ತಿಗೆ 4 ದಿವಸ ಆಯಿತು. ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಕೊಡ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಅಧಿಕಾರ ಆಗಿದೆ, ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷದಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂಥದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂಥದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಿದ್ದಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡೋದು ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋರು. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ಜಿಲ್ಲೆಯಿಂದ ಯಾಕೆ ಮಾಡ್ತಾರೆ, ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ, ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಅವರು ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಈಗ ರಾಜ್ಯ ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ
ಒಳ್ಳೆ ಕಾರ್ಯಕರ್ತರು ಏನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು, ಅದು ಮುಗೀತದೆ ಅದೇ. ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ, ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಷ್ಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದರ ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ, ಕಾರ್ಯಕರ್ತರ ಪರವಾಗಿ ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ತೂಕ ಏರು ಹಾಕನಾಗ ಇನ್ನೇ ಮುಟ್ಟ ಹಾಕಿ ಬಿಡ್ತು ಜಾನೆ ಇನ್ನೊಟ್ಟಿ ಮೇಲೆ ಮುಟ್ಟನೆ ತೂಕ ಗೊತ್ತು ನೋಡು, 1 ವರ್ಷ ಏರೇ ಗೊತ್ತಾಗ್ಬೋದು. ಬರ್ತೀರ 10,000 ಮಂದಿ ಗೊತ್ತಾವು ಏನ ತೂಕವ ಸುಧೀರಣ್ಣ ನ್ಯಾಯ ನ್ಯಾಯ ಅನ್ಪಡ ಸುಧೀರಣ್ಣ ನ್ಯಾಯ ತಪ್ಪದ ಪಾತ್ರ ನೋಡಿ ಪುತ್ರ ನೋಡು ನ್ಯಾಯ ಇರಲಿ ಗೊತ್ತುಂಟ ಅನ್ನ ಹಿರಿಯ ಗೌರವ ಹಿರಿಯ ದುಂಬಳ ಗೌರವ ಇನ್ನಿಕ ಗೌರವ ಕಾರ್ಯಕರ್ತೆ ನಾನು ಸಮಿತಿ ಅಂತಾರೆ ಬಿಡ ಅಂದ್ರೆ ನಿಗಲಿತ್ತೆ ಬಾರಿ ಒಂದು ವಿಷಯ. ಮಾನಸಿಕವಾಗಿ ಅವರು ಸ್ಟ್ರೆಸ್ ಆಗಿರುವಾಗ ಆ ರೀತಿ ಅವರನ್ನು ಹೆದರಿಸಿದ್ದಾರೆ. ಇದೆಲ್ಲ ಹಟ್ಟಿ ದನದ ಹಟ್ಟಿ ದಾನವನ್ನು ಮಾಡಿ ಹಾಕಿದ್ದಾರೆ. ಇವರು ಬರೀ ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇರೋ ಅವರೇ ಹೇಳ್ತಾ ಇದ್ದಾರೆ ನೋಡಿ, ನಾನು ರಾಜಕೀಯದಲ್ಲಿ ಇಲ್ಲೇ ಇಲ್ಲ. ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಮೊನ್ನೆ ಎಲೆಕ್ಷನಲ್ಲಿ. ಇದು ಯಾರು ಏನು ಅಂತ ಗೊತ್ತಿಲ್ಲ, ಇವರು ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ. ನಾವು ಏನು ಅಂತ ಇಷ್ಟ ಸರ್, ಒಂದು ನ್ಯಾಯ ಒದಗಿಸಬೇಕು, ಅವರಿಗೆ ಒಂದು 5-5 ಲಕ್ಷದಲ್ಲಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕು. ಈ ರೀತಿಯ ವಿದ್ಯಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಆಗಬಾರ್ದು.
ಈಗ ಹೊಡಿಬೇಕಾದ್ರೂ ಕೂಡ ಹೇಳ್ತಾ ಇದ್ರು ಮೇಲಿಂದ ಪ್ರೆಷರ್ ಉಂಟು ನಮಗೆ, ಈ ಬ್ಯಾನರಲ್ಲಿ ಇರುವವರು ಯಾರು ಅಂತ ಗೊತ್ತುಂಟು ನಿಮಗೆ, ಆ ಥರ ಎಲ್ಲ ಕೇಳ್ತಾ ಇದ್ರು. ನಮಗೆ 200-300 ಕಾಲ್ ಬರ್ತುಂಟು, ಕೂತ್ಕೊಳ್ಳಿಕ್ಕೆ ಬಿಡ್ತಿಲ್ಲ ನಮ್ಮನ್ನು, ಮೇಲಿಂದನೇ ಪ್ರೆಷರ್ ಇದೆ ನಮಗೆ ಡಿಬೇಟ್ ಅಂತ ಆ ಥರ ಎಲ್ಲ ಹೇಳ್ತಾ ಇದ್ರು. ಮತ್ತು ಕರ್ನಾಟಕ ಬಂದಿದ್ದು ಫ್ಯಾಮಿಲಿ, ಇಲ್ಲಾಂದರೆ ಬೆಳಿಗ್ಗೆ ತನಕ ಬಿಡ್ತಾ ಇರಲಿಲ್ಲ ಅಂತ ಕಾಣ್ತದೆ. ನಿಮ್ಮ ರಾಜ್ಯಾಧ್ಯಕ್ಷ ಇಲ್ಲಿ ತನಕ ಬರಲಿಲ್ಲ. ಇವರು ನಾವೆಲ್ಲ ಜನಸಂಘದಿಂದ ಕಾರ್ಯಕರ್ತರು ಎನ್ಕೌಂಟರ್ ಮಾಡ್ತಾರೆ, ಇವರಿಗೆ ಎರಡು ಅವಿನಾಶ್ ಬೇಕು ಅಂತ ಹೇಳಿ ಒಂದು ಅವಿನಾಶ್ ನನ್ನ ಹುಡುಕಿದ್ರು. ಇದುವರೆಗೂ MLA ಆಗಿದ್ದವರು ಕೂಡ ಬರಲಿಲ್ಲ ಇಲ್ಲಿಗೆ. ಇದುವರೆಗೂ MLA ಆಗಿದ್ದವರು ಕೂಡ ಇಲ್ಲಿಗೆ ಬರಲಿಲ್ಲ. ಕಾರ್ಯಕರ್ತರಿಗೆ ಧಿಕ್ಕಾರ ಅಂತ ಗೊತ್ತಿದೆ. ಅರುಣನ್ನ ಬಂದ್ರೆ ಹೊರಗೆ 1 ಗಂಟೆ ರಾತ್ರಿ ಬೇರೆ ರೂಮಲ್ಲಿ ಹಾಕಿದ್ರು ಸರ್. ಸಪರೇಟ್ ಒಂದು ರೂಮಲ್ಲಿ ಹಾಕಿ ಸಂಘಟನೆಗೆ ಕೇಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ, ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಬಳ್ಳಿಗಳಂಥ ಒಂದು ವಿಜಯಪುರ ನಗರ ಕ್ಷೇತ್ರಕ್ಕೆ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತಾರೆ. ಅಲ್ಲ, ಈಗ ಯಾರು ಪ್ರತಿನಿಧಿದ್ದಾರೆ ಅವ್ರ ಮೊದಲು BJPಗೆ ವರ್ಕ್ ಮಾಡಿದವರು, ಪಕ್ಷಕ್ಕೆ ವರ್ಕ್ ಮಾಡಿ ಅದೇ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದೆ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಅಂತ ನೆನಪಾರಿ ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತೆಡಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಹೀಗೆ ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ, ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು, ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಮೂಲೆಯಲ್ಲಿ ಕಾರ್ಯಕರ್ತರನ್ನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡಿದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಲಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು
ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾ ಇದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಇಲ್ಲ, ರಾಜ್ಯಾಧ್ಯಕ್ಷರು ನಾನು ನಿನ್ನೆ ಮಾತಾಡಿದೆ. ಅವರು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈಗೇನು ಕಾರ್ಯನಿರ್ವಾಹಕ ಮುಖ್ಯಮಂತ್ರಿಗಳಿದ್ದಾರೆ, DGIGP ಜೊತೆಗೆ ಮಾತಾಡ್ಯಾರ. ಅಧಿಕಾರಿಗಳ ಮೇಲೆ ಕ್ರಮ ತೊಗೋಬೇಕಂತ ಅವರು ಹೇಳಿನಂತ ಹೇಳಿದ್ರು. ನಾನು ಅವರು ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅನ್ನೋಂಥದ್ದು ನನಗೂ ಈಗ ಬರುವಾಗೂ ಫೋನ್ ಮಾಡಿದ್ರು. ಆದರೆ ಒಟ್ಟಾರೆ ಇದು ನಮಗೆ ನೋತರ ಅಂತ, ಇದು ನಾವು ತಲೆ ತಗ್ಗಿಸುವಂಥ. ಯಾಕಂದರೆ ನಾವು ಯಾರೂ ಬೇರೆ ಅಲ್ಲ, ಅವರು ಪಕ್ಷದ ಕಾರ್ಯಕರ್ತರು. ಕಾಲಾಂತರಗಳಿಂದ ಕೆಲವೊಂದು ನಿರ್ಣಯಗಳಿಂದ ಮನಸ್ಸಿಗೆ ನೋವಾಗಿರ್ತಾರೆ, ಸಹಜ ಇದೆ. ಚುನಾವಣೆಯಲ್ಲಿ ಟಿಕೆಟದಲ್ಲಿ ಆದ ಅಸಮಾಧಾನ ಇರ್ಬೋದು. ಇವತ್ತು ಅದಕ್ಕೂ ಗೌರವ ಕೊಡಬೇಕು. ಜನ ಇವತ್ತು ನಮ್ಮ ಅರುಣ್ ಕುಮಾರ್ ಅವರಿಗೆ ಹೆಚ್ಚಿನ ಮತ ಕೊಟ್ಟಿದ್ದಾರೆ ಅಂದರೆ ಅವ್ರ ಮೇಲೂ ಗೌರವ ಇದೆ ಅನ್ನುವಂಥದ್ದನ್ನು ನಾವು ಯಾರೂ ನೆನಪಾರಬಾರ್ದು. ಅದನ್ನು ಪೂರ್ತಿ ಗಮನಕ್ಕೆ ಕೇಂದ್ರದವ್ರಿಗೆ ಬಂದಿದೆ. ಇದರದ್ದು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಒಳ್ಳೆಯ ರೀತಿಯಿಂದ ಪಕ್ಷ ಸ್ಪಂದನೆ ಮಾಡ್ತದೆ ನನಗೆ ಅನ್ನಿಸ್ತದೆ. ಈ ನಿಮ್ಮ ಅದರಲ್ಲಿ ಎರಡು ಮಾತಿಲ್ಲ. ತಾವು ಹೇಳಿದ್ದು ಸತ್ಯ ಇದೆ. ನಮ್ಮ ಜಗಳದಿಂದ, ಕೆಲವೊಂದು ವೈಯಕ್ತಿಕ ಪ್ರತಿಷ್ಠೆಗಳಿಂದ ಆಗಿರೋದು. ಸುಮ್ಮನೆ ನಾನು ಹಾಗೆ ಈಗ ಟ್ಯಾಪಿ ಹಚ್ಚು ಕೆಲಸ ಮಾಡೋದಿಲ್ಲ. ಅದು ಆಗಿದ್ದನ್ನು ನಾವೆಲ್ಲ ಇನ್ನೂ ಮುಂದಿನ ದಿನಗಳು ಭಾಳ ಕಠಿಣ ಇದೆ ರಾಜ್ಯದಲ್ಲಿ. ಅದಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಇನ್ನೂ ಎಷ್ಟು ಕಾರ್ಯಕರ್ತರ ಮೇಲೆ ಹಲ್ಲೆ ಹಾಕ್ತದೋ, ಎಷ್ಟು ಹೀಗೇ ಅವರು ಪಾಕಿಸ್ತಾನ ಧ್ವಜ ಹಾರಿಸೋದು, ಪಾಕಿಸ್ತಾನ ಪರ ಘೋಷಣೆ ಕೊಡೋದು, ಭಗವಾ ಜೆಂಡಾದ ಮೊನ್ನೆ ಸಿರ್ಸಿ ಮಾರ್ಕಾಂಬ ದೇವಸ್ಥಾನದ ಹತ್ತಿರ ಮಾಡೋದಂತ, ಇವೆಲ್ಲನೂ ಈಗೇನು ಅಧಿಕಾರ ಪ್ರಮಾಣ ತೊಗೊಂಡೆಲ್ಲ ಇದು ನಡೆದಿದೆ. ಇದು ಏನಾಗಿದೆ ಇದನ್ನು ಎಲ್ಲ ಕಡೆಯಿಂದ ಆತ್ಮಾವಲೋಕನ ಮಾಡ್ಕೋಬೇಕು. ಒಂದೇ ಕಡೆಯಿಂದ ಅಲ್ಲ, ಎಲ್ಲರ ಆತ್ಮಾವಲೋಕನ ಮಾಡ್ಕೋಬೇಕು. ಏನು ತಪ್ಪಿದ್ದೀವಿ ಅದನ್ನು ಒಂದು ಹೆಜ್ಜೆ ಹಿಂದೆ ಸರಿಬೇಕು. ತಪ್ಪಾಗಿದ್ದರೆ ಕ್ಷಮೆ ಬಿಡಬೇಕು, ಮುಂದೆ ಹೋಗ್ಬೇಕು ಅಷ್ಟೇ. ಈಗ ನೀವು ಅದು ವಿಡಿಯೋ ನೋಡಿದ್ದೀರಿ, ಅದರಲ್ಲಿ ಎರಡು ಮೂರು ಹುಡುಗರಿಗೆ ಹಾಗೆ ಆಗಿದೆ. ಕಿವಿ ಇಲ್ಲಿ ಹೊರದ್ರಲ್ಲಿ ಇದು ನೋಡಿ, ಇವತ್ತಿಗೆ 4 ದಿವಸ ಆಯಿತು. ಮಾಡಿ ಅದು DYSP ಆಫೀಸ್ ಸರ್, DYSP ಆಫೀಸ್ ಇಲ್ಲಿ DYSP ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಅಧಿಕಾರ ಆಗಿದೆ, ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತಹ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷದಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿದೆ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂಥದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂಥದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಿದ್ದಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡೋದು ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು.
ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ಜಿಲ್ಲೆಯಿಂದ ಯಾಕೆ ಮಾಡ್ತಾರೆ, ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡು ಹೌದು ಹೇಳ್ತಾರೆ. ಯಾರಾದರೂ ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ನ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಅವ್ರು ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಅಲ್ಲ, ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಈಗ ರಾಜ್ಯ ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿ ಬೆಂಬಲ ಕೊಟ್ಟರು, ಅದು ಮುಗೀತದೆ ಅದೇ. ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಷ್ಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದನ್ನು ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡ್ತೀನಿ. ತೂಕ ಏರು ಹಾಕಣಗ ಇನ್ನಿ ಮುಟ್ಟ ಹಾಕಿ ಬಿಡ್ತು ಜಾನ ಇನ್ನೊಟ್ಟಿ ಮೇಲೆ ಮುಟ್ಟನೆ ತೂಕ ಗೊತ್ತು ಒಂದ್ ವರ್ಷ ಏರಿ ಗೊತ್ತಾಗ್ಬೋದು. ಬರ್ತೀರ 10,000 ಮಂದಿ ಗೊತ್ತಾವು ಏನಂತ ಕಾವ ಸುಧೀರಣ್ಣ ನ್ಯಾಯ ಅನ್ಪಣ ಸುಧೀರಣ್ಣ ನ್ಯಾಯ ತಪ್ಪದ ಪಾತ್ರ ನೋಡಿ ಪುತ್ರ ನೋಡು ನ್ಯಾಯ ಇರೋ ಗೊತ್ತುಂಟ ಅಣ್ಣ ಹಿರಿಯ ಗೌರವ ಹಿರಿಯ ದುಂಬಳ ಗೌರವ ಇನ್ನಿಗಳ ಗೌರವ ಕಾರ್ಯಕರ್ತೆ ನಾನು ಸಮಿತಿ ಒಂದಿರ ಬಿಡ ಅಂದ್ರೆ ನಿಗಲಿತ್ತೆ ಬಾರಿ ಒಂದು ವಿಷಯ.
ಶ್ರೀಕಾಂತ ಮಾನಸಿಕವಾಗಿ ಅವರು ಸ್ಟ್ರೆಸ್ ಆಗಿರುವಾಗ ಆ ರೀತಿ ಅವರನ್ನು ಹೆದರಿಸಿದ್ದಾರೆ. ಇದೆಲ್ಲ ಹಟ್ಟಿ ದನದ ಹಟ್ಟಿ ಒಂದು ಆನವನ್ನ ಮಾಡಿ ಹಾಕಿದ್ದಾರೆ ಇವರು ಬರೀ ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇರೋ ಅವರೇ ಹೇಳ್ತಾ ಇದ್ದಾರೆ ನೋಡಿ, ನಾನು ರಾಜಕೀಯದಲ್ಲಿ ಇಲ್ಲೇ ಇಲ್ಲ. ತಾಲೂಕು ಜವಾಬ್ದಾರಿ ಹಿಂದೂ ಜಾಗರಣ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಮೊನ್ನೆ ಎಲೆಕ್ಷನಲ್ಲಿ. ಇದು ಯಾರು ಏನು ಅಂತ ಗೊತ್ತಿಲ್ಲ. ಇವರು ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ. ನಾವು ಏನು ಅಂತ ಇಷ್ಟ ಸರ್, ಏನು ನ್ಯಾಯ ದೊರಕಿಸಬೇಕು, ಅವರಿಗೆ ಒಂದು 5 ಲಕ್ಷದಲ್ಲಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕು. ಈ ರೀತಿಯ ವಿದ್ಯಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಆಗಬಾರ್ದು. ಈಗ ಹೊಡಿಬೇಕಾದ್ರೂ ಕೂಡ ಹೇಳ್ತಾ ಇದ್ರು, ಮೇಲಿಂದ ಪ್ರೆಷರ್ ಉಂಟು ನಮಗೆ, ಈ ಬ್ಯಾನರಲ್ಲಿ ಇರುವವರು ಯಾರು ಅಂತ ಗೊತ್ತುಂಟು ನಿಮಗೆ, ಆ ಥರ ಎಲ್ಲ ಕೇಳ್ತಾ ಇದ್ರು. ನಮಗೆ 200-300 ಕಾಲ್ ಬರ್ತುಂಟು, ಕೂತ್ಕೊಳ್ಳಿಕ್ಕೆ ಬಿಡ್ತಿಲ್ಲ ನಮ್ಮನ್ನು, ಮೇಲಿಂದನೇ ಪ್ರೆಷರ್ ಇದೆ ನಮಗೆ ಡಿಬೇಟ್ ಅಂತ, ಆ ಥರ ಎಲ್ಲ ಹೇಳ್ತಾ ಇದ್ರು. ಮತ್ತು ಅರುಣಣ್ಣ ಬಂದಿದ್ದು ಆಮೇಲೆ, ಇಲ್ಲಾಂದರೆ ಬೆಳಿಗ್ಗೆ ತನಕ ಬಿಡ್ತಾ ಇರಲಿಲ್ಲ ಅಂತ ಕಾಣ್ತದೆ. ನಿಮ್ಮ ರಾಜ್ಯಾಧ್ಯಕ್ಷ ಇಲ್ಲಿ ತನಕ ಬರಲಿಲ್ಲ. ಇವರು ನಾವೆಲ್ಲ ಜನಸಂಘದಿಂದ ಕಾರ್ಯಕರ್ತರು ಎನ್ಕೌಂಟರ್ ಮಾಡ್ತಾರೆ, ರಿವಾಲ್ವರ್ ತೆಗೆದಿದ್ದಾರೆ ಇವರಿಗೆ ಎರಡು ಅವಿನಾಶ್ ಬೇಕು ಅಂತ ಹೇಳಿ ಒಂದು ಅವಿನಾಶ್ ನನ್ನ ಹುಡುಕಿದ್ರು. ಇದುವರೆಗೂ MLA ಆಗಿದ್ದವರು ಕೂಡ ಬರಲಿಲ್ಲ ಇಲ್ಲಿಗೆ. ಇದುವರೆಗೂ MLA ಆಗಿದ್ದವರು ಕೂಡ ಇಲ್ಲಿಗೆ ಬರಲಿಲ್ಲ. ಕಾರ್ಯಕರ್ತರಿಗೆ ಧಿಕ್ಕಾರ ಅಂತ ಗೊತ್ತಿದೆ. ಅರುಣನ್ನ ಹೊರಗೆ 1 ಗಂಟೆ ರಾತ್ರಿ ಬೇರೆ ರೂಮಲ್ಲಿ ಹಾಕಿದ್ರು ಸರ್. ಸಪರೇಟ್ ಒಂದು ರೂಮಲ್ಲಿ ಹಾಕಿ ಸಂಘಟನೆಗೆ ಕೇಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ, ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತಾರೆ. ಅಲ್ಲ, ಈಗ ಯಾರು ಬರ್ತಿದ್ದಾರೆ ಅವ್ರ ಮೊದಲು BJPಗೆ ವರ್ಕ್ ಮಾಡಿದವರು, ಪಕ್ಷಕ್ಕೆ ವರ್ಕ್ ಮಾಡಿ ಅದೇ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದೆ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯಲ್ಲೇ ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಅಂತ ನೆನಪಾರಿ ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಒಂದು 15 ದಿವಸ ತೆಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಹೀಗೆ ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ
ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ, ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು, ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ, ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಇಲ್ಲ, ರಾಜ್ಯಾಧ್ಯಕ್ಷರು ನಾನು ನಿನ್ನೆ ಮಾತಾಡಿದೆ. ಅವರು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈಗೇನು ಕಾರ್ಯನಿರ್ವಾಹಕ ಮುಖ್ಯಮಂತ್ರಿಗಳಾದಾರೆ, DG-IGP ಜೊತೆಗೆ ಮಾತಾಡ್ಯಾರ. ಅಧಿಕಾರಿಗಳ ಮೇಲೆ ಕ್ರಮ ತೊಗೋಬೇಕಂತ ಅವರು ಹೇಳಿನಂತ ಹೇಳಿದ್ರು. ನಾನು ಅವರು ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೋ ಅನ್ನೋಂಥದ್ದು ನನಗೂ ಈಗ ಬರುವಾಗೂ ಫೋನ್ ಮಾಡಿದ್ರು. ಆದರೆ ಒಟ್ಟಾರೆ ಇದು ನಮಗೆ ನೋತರ ಅಂತ, ಇದು ನಾವು ತಲೆ ತಗ್ಗಿಸುವಂಥ. ಯಾಕಂದರೆ ನಾವು ಯಾರೂ ಬೇರೆ ಅಲ್ಲ, ಅವರು ಪಕ್ಷದ ಕಾರ್ಯಕರ್ತರು. ಕಾಲಾಂತರಗಳಿಂದ ಕೆಲವೊಂದು ನಿರ್ಣಯಗಳಿಂದ ಮನಸ್ಸಿಗೆ ನೋವಾಗಿರ್ತಾರೆ, ಸಹಜ ಇದೆ. ಚುನಾವಣೆಯಲ್ಲಿ ಟಿಕೆಟದಲ್ಲಿ ಆದ ಅಸಮಾಧಾನ ಇರ್ಬೋದು. ಇವತ್ತು ಅದಕ್ಕೂ ಗೌರವ ಕೊಡಬೇಕು. ಜನ ಇವತ್ತು ನಮ್ಮ ಅರುಣ್ ಕುಮಾರ್ ಅವರಿಗೆ ಹೆಚ್ಚಿನ ಮತ ಕೊಟ್ಟಿದ್ದಾರೆ ಅಂದರೆ ಅವ್ರ ಮೇಲೂ ಗೌರವ ಇದೆ ಅನ್ನುವಂಥದ್ದನ್ನು ನಾವು ಯಾರೂ ನೆನಪಾರಬಾರ್ದು. ಅದನ್ನು ಪೂರ್ತಿ ಗಮನಕ್ಕೆ ಕೇಂದ್ರದವ್ರಿಗೆ ಬಂದಿದೆ. ಇದರದ್ದು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಒಳ್ಳೆಯ ರೀತಿಯಿಂದ ಪಕ್ಷ ಸ್ಪಂದನೆ ಮಾಡ್ತದೆ ನನಗನ್ನಿಸ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ತಾವು ಹೇಳಿದ್ದು ಸತ್ಯ ಇದೆ. ನಮ್ಮ ಜಗಳದಿಂದ, ಕೆಲವೊಂದು ವೈಯಕ್ತಿಕ ಪ್ರತಿಷ್ಠೆಗಳಿಂದ ಆಗಿರೋದು. ಸುಮ್ಮನೆ ನಾನು ಹಾಗೆ ಈಗ ಟ್ಯಾಪಿ ಹಚ್ಚು ಕೆಲಸ ಮಾಡೋದಿಲ್ಲ. ಅದು ಆಗಿದ್ದನ್ನು ನಾವೆಲ್ಲ ಇನ್ನೂ ಮುಂದಿನ ದಿನಗಳು ಭಾಳ ಕಠಿಣ ಇದೆ ರಾಜ್ಯದಲ್ಲಿ. ಅದಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಇನ್ನೂ ಎಷ್ಟು ಕಾರ್ಯಕರ್ತರ ಮೇಲೆ ಹಲ್ಲೆ ಹಾಕ್ತದೋ, ಎಷ್ಟು ಹೀಗೇ ಅವರು ಪಾಕಿಸ್ತಾನ ಧ್ವಜ ಹಾರಿಸೋದು, ಪಾಕಿಸ್ತಾನ ಪರ ಘೋಷಣೆ ಕೊಡೋದು, ಭಗವಾ ಜೆಂಡಾದ ಮೊನ್ನೆ ಸಿರ್ಸಿ ಮಾರ್ಕಾಂಬ ದೇವಸ್ಥಾನದ ಹತ್ತಿರ ಮಾಡೋದಂತ, ಇವೆಲ್ಲನೂ ಹೀಗೆ ಇನ್ನೂ ಅಧಿಕಾರ ಪ್ರಮಾಣ ತೊಗೊಂಡೆಲ್ಲ ಇದು ನಡೆದಿದೆ. ಇದು ಏನಾಗಿದೆ, ಇದನ್ನು ಎಲ್ಲ ಕಡೆಯಿಂದ ಆತ್ಮಾವಲೋಕನ ಮಾಡ್ಕೋಬೇಕು. ಒಂದೇ ಕಡೆಯಿಂದಲ್ಲ, ಎಲ್ಲರ ಆತ್ಮಾವಲೋಕನ ಮಾಡ್ಕೋಬೇಕು. ಏನು ತಪ್ಪಿದ್ದೀವಿ ಅದನ್ನು ಒಂದು ಹೆಜ್ಜೆ ಹಿಂದೆ ಸರಿಬೇಕು. ತಪ್ಪಾಗಿದ್ದರೆ ಕ್ಷಮೆ ಬಿಡಬೇಕು, ಮುಂದೆ ಹೋಗ್ಬೇಕು ಅಷ್ಟೇ. ಈಗ ನೀವು ಅದು ವಿಡಿಯೋ ನೋಡಿದ್ದೀರಿ, ಅದರಲ್ಲಿ ಎರಡು ಮೂರು ಹುಡುಗರಿಗೆ ಹಾಗೆ ಆಗಿದೆ. ಕಿವಿ ಇಲ್ಲಿ ಹೊಡೆದ್ರಲ್ಲಿ ಇದು ನೋಡಿ, ಇವತ್ತಿಗೆ 4 ದಿವಸ ಆಯಿತು. ಮಾಡಿ
ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಅಧಿಕಾರ ಆಗಿದೆ, ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ, ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತಹ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷದಿಲ್ಲದ ಕೆಲಸ ಮಾಡುವವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತೇಳಿ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂಥದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂಥದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಿದ್ದಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನಸಂಬಳಕ್ಕೆ ಕೆಲಸ ಮಾಡೋದು, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಏನಂದ್ರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ಜಿಲ್ಲೆಯಿಂದ ಯಾಕೆ ಮಾಡ್ತಾರೆ, ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ, ಈಗ ನಾಳೆ ಸರ್ಕಾರ ಬಂದದ ಅದೆಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ರಾಜ್ಯ ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿ ಬೆಂಬಲ ಕೊಟ್ಟರು, ಅದು ಮುಗೀತದೆ ಅದೇ. ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಷ್ಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದರ ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ, ಕಾರ್ಯಕರ್ತರ ಪರವಾಗಿ ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡ್ತೀನಿ. ಡ್ಯೂಟಿ ಹಾಕಿದ್ದು
ತೂಕ ಏರು ಹಾಕಣಗ ಇನ್ನೇ ಮುಟ್ಟ ಹಾಕಿ ಬಿಟ್ಟು ಜಾನ ಇನ್ನೊಟ್ಟಿ ಮೇಲೆ ಮುಟ್ಟನೆ ತೂಕ ಗೊತ್ತಿರೋಡು ಒಂದು ವರ್ಷ ಹೇಗೆ ಗೊತ್ತಾಗ್ಬೋದು ಬರ್ತೀರ 10,000 ಮಂದಿ ಗೊತ್ತಾವು ಏನ ತೂಕವ ಸುಧೀರಣ್ಣ ನ್ಯಾಯ ನ್ಯಾಯ ಅನ್ಕೊಂಡ ಸುಧೀರಣ್ಣ ನ್ಯಾಯ ತಪ್ಪದ ಪಾತ್ರ ನೋಡಿ ಪುತ್ರೋಡು ನ್ಯಾಯ ಇರೋ ಗೊತ್ತುಂಟ ಅನ್ನ ಹಿರಿಯ ಗೌರವ ಹಿರಿಯ ದುಂಬಳ ಗೌರವ ಅಂತ ಇನ್ನಿಗಳ ಗೌರವ ಕಾರ್ಯಕರ್ತೆ ನಾನು ಸಮಿತಿ ಒಂದರೆ ಕೂಡ ಅಂದ್ರೆ ನಿಗಲಿತ್ತೆ ಬಾರಿ ಒಂದು ವಿಷಯ ಇದೇ